ಕೋವಿಡ್ ನಿಯಂತ್ರಣಕ್ಕಾಗಿ ಎಲ್ಲ ತಯಾರಿಗಳನ್ನ ಮಾಡಿಕೊಳ್ತಾ ಇದ್ದೇವೆ. ಈ ನಡುವೆ ಕೆಲ ಕಿಡಿಗೇಡಿಗಳು ಸುಮ್ಮನೆ ಕರೆ ಮಾಡಿ ಅದನ್ನ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಾ ಇದ್ದಾರೆ. ಇದು ಇವತ್ತಿಗೆ ಕೊನೆಗೊಳ್ಳಬೇಕು. ನಾಳೆಯಿಂದ ಯಾರಾದರೂ ರೆಕಾರ್ಡ್ ಮಾಡಿ ಅದನ್ನ ವೈರಲ್ ಮಾಡಿದ್ರೆ ಅಂತಹವರನ್ನ ಮುಲಾಜಿಲ್ಲದೆ ಜೈಲಿಗಡ್ತೇವೆ ಅಂತ ಉಡುಪಿ ಜಿಲ್ಲಾಧಿಕಾರಿ ಜಿ ಜಗದೀಶ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಕುಂದಾಪುರ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಕೋವಿಡ್-19 ನಿಯಂತ್ರಣದ ಕುರಿತು ಉಡುಪಿ ಚಿಕ್ಕಮಗಳೂರು ಸಂಸದೆ ಶೋಭಾ ಕರಂದ್ಲಾಜೆ ನೇತೃತ್ವದ ಸಭೆಯಲ್ಲೇ ಮಾತನಾಡಿದ್ರು. ಕಳೆದ ಕೆಲ ದಿನಗಳಿಂದ ಕ್ವಾರಂಟೈನ್ ಅವ್ಯವಸ್ಥೆಯ ಬಗ್ಗೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗೆ ಕರೆ ಮಾಡಿ ಆಡಿಯೋ ವೈರಲ್ ಮಾಡುವವರ ವಿರುದ್ಧ ಉಡುಪಿ ಡಿಸಿ ಗರಂ ಆದರು. ಬಾಂಬೆಯಲ್ಲಿ ಕುಳಿತು ಡಾನ್ ತರ ಮಾತನಾಡೋರನ್ನ ನಾನು ನೋಡಿದ್ದೇನೆ. ಫೋನ್ ಮಾಡಿ ಹೆದರಿಸುವ ಆಟ ಉಡುಪಿ ಜಿಲ್ಲಾಡಳಿತದ ಎದುರು ನಡೆಯಲ್ಲ. ಅಂತಹ ಕಿಡಿಗೇಡಿಗಳಿದ್ರೆ ಅವರನ್ನ ಬಾಂಬೆಯಿಂದ ಕರೆತರೋದು ನಮಗೆ ಚೆನ್ನಾಗಿ ಗೊತ್ತಿದೆ. ಇನ್ನು ಮುಂದೆ ಅಂತಹವರನ್ನ ಖಂಡಿತವಾಗ್ಲೂ ಬಿಡೋದಿಲ್ಲ ಅಂತ ಡಿಸಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಒಂದಿಷ್ಟು ಜನ ಕಿಡಿಗೇಡಿಗಳು ಸುಮ್ಮನೆ ಫೋನ್ ಮಾಡೋದು, ರೆಕಾರ್ಡ್ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾಕ್ಕೆ ಹಾಕೋದು, ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡುವಂಥದ್ದು ಏನು ಕಿಡಿಗೇಡಿಗಳು ಕೆಲಸ ಮಾಡ್ತಾ ಇದ್ದಾರೆ ಅದು ಇವತ್ತಿಗೆ ಕೊನೆ ಆಗ್ಬೇಕು. ನಾಳೆಯಿಂದ ಯಾರಾದ್ರೂ ಒಬ್ರು ರೆಕಾರ್ಡ್ ಮಾಡ್ಕೊಂಡು ಅದನ್ನ ಹಾಕಿದ್ರು ಅಂತಂದ್ರೆ ಅವ್ರನ್ನ ಖಂಡಿತ ಜೈಲಲ್ಲಿ ಇರ್ತೀನಿ ಅಂತ ಅದನ್ನ ಬಹಳ ಸ್ಪಷ್ಟವಾಗಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದ್ರೆ ಜಾಸ್ತಿ ಆಗಿದೆ. ನಾನು ನೋಡಿದ್ದೇನೆ ಬಹಳಷ್ಟು ಜನ ಏನೋ ಬಾಂಬೆಯಲ್ಲಿ ಕುತ್ಕೊಂಡು ಡಾನ್ ತರ ಮಾತಾಡೋರ್ನ ನಾನು ನೋಡಿದ್ದೇನೆ. ಇದೆಲ್ಲ ನಡೆಯೋದಿಲ್ಲ. ಇಲ್ಲಿ ಜಿಲ್ಲಾಡಳಿತದ ಮುಂದೆ ಇದು ನಡೆಯೋದಿಲ್ಲ. ಅಂಥವ್ರು ಯಾರಾದ್ರೂ ಕಿಡಿಗೇಡಿಗಳಿದ್ರೆ ಅವ್ರನ್ನ ಬಾಂಬೆಯಿಂದನೂ ಹೇಗೆ ಕರ್ಕೊಂಡ್ಬರ್ಬೇಕಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಅಂಥವ್ರನ್ನ ಬಿಡೋದಿಲ್ಲ. ಇದೊಂದು ಬಹಳ ಸ್ಪಷ್ಟ. ಇಲ್ಲಿರೋರು ಅಷ್ಟೇ, ಬೇಕು ಅಂತಾನೆ ಕಾಲ್ ಮಾಡೋದು, ಒಂದು ರೆಕಾರ್ಡ್ ಮಾಡ್ಕೊಳ್ಳೋದು, ಅದನ್ನ ವಾಟ್ಸಪ್ ಅಲ್ಲಿ ಹಾಕೋದು, ಫೇಸ್ಬುಕ್ ಅಲ್ಲಿ ಹಾಕೋದು, ಇವ್ರಿಗೊಬ್ರಿಗೆ ಗೊತ್ತಿದೆ ಅನ್ನೋ ತರ.